ನಟ ಅರ್ಜುನ್ ಸರ್ಜಾ ತಮಿಳುನಾಡಿನ ಚೆನ್ನೈನಲ್ಲಿ ರಾಮ ಮತ್ತು ಆಂಜನೇಯನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು, ದೇಗುಲದ ಪ್ರತಿಷ್ಠಾ ವಿಧಿವಿಧಾನದಲ್ಲಿ ದಕ್ಷಿಣ ಕನ್ನಡ ಉಡುಪಿಯ ವೈದಿಕರ ತಂಡ ನೇತೃತ್ವ ವಹಿಸಿತ್ತು. ಪ್ರಸಿದ್ಧ ವಾಸ್ತುತಜ್ಞರು, ತಂತ್ರ ಆಗಮ ಶಾಸ್ತ್ರ ಪ್ರವೀಣರಾದ ಕುಡುಪು ಶ್ರೀ ನರಸಿಂಹ ತಂತ್ರಿಗಳ ಪುತ್ರ ಕುಡುಪು ಕೃಷ್ಣರಾಜ ತಂತ್ರಿಗಳ ನೇತೃತ್ವದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯದ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವ ಸುಂದರವಾಗಿ ನೆರವೇರಿದೆ. ಉಡುಪಿ ಶ್ರೀ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು, ಸೀತಾ ಲಕ್ಷ್ಮಣ ಸಹಿತ ಶ್ರೀರಾಮದೇವರ ಪ್ರತಿಷ್ಠೆ, ಆಂಜನೇಯ ಸ್ವಾಮಿ ವಿಗ್ರಹ ಪ್ರತಿಷ್ಠೆ, ಗಣಪತಿ ಮೂರ್ತಿ ಹಾಗೂ ನಾಗಬಿಂಬಗಳ ಪ್ರತಿಷ್ಠೆ ಮತ್ತು ಕಲಶಾಭಿಷೇಕವನ್ನು ನೆರವೇರಿಸಿದ್ದಾರೆ. ಕುಡುಪು ಶ್ರೀ ಕೃಷ್ಣರಾಜ ತಂತ್ರಿಗಳ ತಂಡದಲ್ಲಿ ಅವರ ತಮ್ಮ ಶ್ರೀ ಪದ್ಮರಾಜ ತಂತ್ರಿ, ಶ್ರೀಹರಿ ಉಪಾಧ್ಯಾಯ, ಉಮೇಶ್ ಭಟ್, ಕೌಶಿಕ್ ರಾವ್ ಪುತ್ತಿಗೆ, ಚಂದ್ರಶೇಖರ ಐತಾಳ, ಕೇಶವ ಪ್ರಸಾದ್ ಕಾರಂತ, ಅಮೃತೇಶ್ ಭಟ್ ಮತ್ತು ಆದಿತ್ಯ ಕಶ್ಯಪ್ ಹಾಗೂ ಮುಂತಾದವರು ಭಾಗವಹಿಸಿದ್ದಾರೆ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं श्री गुरुचरण सरोज रज निज मनु मुकुर सुधारी बरनवु रघुबर बिमल जसु जोदायक फलचारी बुद्धिहीन तनु जानिके सुमिरौ पवन कुमार बल बुद्धि विद्या देहु मोहि हरहु कलेस विकारा जय हनुमान ज्ञान गुण सागर जय कपीस तिहु लोक उजागर रामदूत अतुलित बल धामा अंजनी पुत्र पवन सुत नामा।